ಮೀನುಗಾರಿಕೆಯಲ್ಲಿ ಅತ್ಯಾಧುನಿಕ ಸಂವಹನ ತಂತ್ರಜ್ಞಾನ ಅಳವಡಿಸಬೇಕು ಹಾಗೂ ಉತ್ತಮ ಈಜುಪಟು ಬೋಟ್ಗಳ ಜೊತೆಗೆ ಪರಿಸ್ಥಿತಿಯನ್ನ ನಿಯಂತ್ರಿಸುವ ದಕ್ಷ ಅಧಿಕಾರಿಗಳ ತಂಡ ಕರಾವಳಿಯ ಭಾಗಕ್ಕೆ ಬೇಕಾಗಿದೆ ಎಂದು ಉತ್ತರ ಕನ್ನಡ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾದ ಗಣಪತಿ ಮಾಂಗ್ರಿಯವರು ಹೇಳಿದ್ದಾರೆ. ಅವರು ಈ ಬಗ್ಗೆ ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕದ ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವ ತುರ್ತು ಅಗತ್ಯವನ್ನ ರಾಜ್ಯದ ಪ್ರಮುಖ ಮೀನುಗಾರರ ಸಂಘಟನೆಗಳು ಬಲವಾಗಿ ಪ್ರತಿಪಾದಿಸುತ್ತಿವೆ. ಮೀನುಗಾರರನ್ನ ಮೊಬೈಲ್ ಸಾಧನಗಳೊಂದಿಗೆ ಸಂಪರ್ಕ ಸಾಧಿಸಬಲ್ಲ ಉಪಗ್ರಹ ಆಧಾರಿತ ನೇವಿಗೇಷನ್ ವ್ಯವಸ್ಥೆಯಂತಹ ಆಧುನಿಕ ತಂತ್ರಜ್ಞಾನಗಳು ಲಭ್ಯವಾಗದೇ ಇರುವುದರಿಂದಲೇ ದೇಶದಲ್ಲಿ ಪ್ರತಿ ವರ್ಷ ಸಾವಿರಾರು ಮೀನುಗಾರರ ಜೀವಕ್ಕೆ ತೊಂದರೆಯಾಗುತ್ತದೆ ಎಂದರು. ಇವತ್ತು ಈ ದೇಶ ತಂತ್ರಜ್ಞಾನದಲ್ಲಿ ಇವತ್ತು ನಮ್ಮ ಮೋದಿಯವರು ನೀವು ತಿಳ್ಕೊಂಡು ನಾವು ತಿಳಿದುಕೊಂಡಾಗ ತಂತ್ರಜ್ಞಾನ ಇವತ್ತು ನಮ್ಮ ದೇಶ ಮುಂದೆ ಹೋಗ್ತಾ ಇದೆ. ತಂತ್ರಜ್ಞಾನ ಎರಡು ನಿಮಿಷದಲ್ಲಿ ಆ ಬೋಟ್ ಎಲ್ಲಿದೆ ಎಂಬುದನ್ನು ತಿಳ್ಕೊಳ್ಳುವ ಶಕ್ತಿ ಕೂಡ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರ ಇವತ್ತು ಕೂಡ ನಮ್ಮ ದೇಶಕ್ಕೆ ಗೊತ್ತಿದೆ. ಆದರೆ ಅದು ಉಡ್ಲಿಲ್ಲ, ಅದೊಂದು ಕಾರಣ ಇದೆ. ಇವತ್ತು ಹೇಳುವುದಿಲ್ಲ, ಅದು ರಾಜಕೀಯ ಅಲ್ಲ. ಆದರೆ ಯಾವ ಸರ್ಕಾರ ಬರಲಿ ಅದು ಮೀನುಗಾರರ ಬದುಕಿಗಾಗಿ ಆ ಸುವರ್ಣ ತ್ರಿಭುಜ ಏನಿದೆ, ಆ ಸುವರ್ಣ ತ್ರಿಭುಜ ಕಾರಣ ಏನು, ಅದು ಉಳಿಲಿಕ್ಕೆ ಯಾರು ಕಾರಣ ಅದು ನಮಗೆ. ಆದರೆ ನಿಮ್ಗೆ ಗೊತ್ತಿರುವಂತೆ ಇವತ್ತು ಮೀನುಗಾರರ ಒಂದು ಏನು ಸಾವಿದೆ, ಅವ್ರದ್ದು ಏನು ಸಾವಿನ ಕೂಗು ಇವತ್ತು ಸಮುದ್ರದಲ್ಲೇ ಹೋಗ್ತಾ ಇದ್ದಾರೆ. ಬಳಿಕ ಮೀನುಗಾರರ ಅಧ್ಯಕ್ಷರಾದ ರವಿರಾಜ್ ಸುವರ್ಣರವರು ಮಾತನಾಡಿ, ಮೀನುಗಾರಿಕೆಯಲ್ಲಿ ತೊಡಗಿರುವ ಮೀನುಗಾರರ ಬೋಟ್ಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿದರೆ ಬೋಟ್ನವರಿಗೆ ಸಹಾಯಕವಾಗುತ್ತೆ. ತಂತ್ರಜ್ಞಾನದಿಂದ ಕಷ್ಟದಲ್ಲಿರುವ ಬೋಟ್ನವರಿಗೆ ಸಹಾಯ ಮಾಡಲು ಇನ್ನೊಂದು ಬೋಟ್ನ ಮುಖಾಂತರ ಸಾಧ್ಯವಾಗುತ್ತೆ. ಮಾತ್ರವಲ್ಲದೆ ಮೀನುಗಾರರು ಲಾಕ್ಡೌನ್ ಸಮಯದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಸರ್ಕಾರ ಸಹಾಯ ಹಸ್ತ ಮಾಡಬೇಕು ಎಂದರು. ಒಂದು ಕೋಟಿದು ಬೋಟ್, ಒಂದೂವರೆ ಕೋಟಿದು ಬೋಟ್, 2 ಕೋಟಿದು ಬೋಟ್ ಮೀನುಗಾರಿಕೆಗೆ ಹೋಗ್ತದೆ. ನಮ್ಮ ಕೋಚ್ಗಳನ್ನವರು ಜನ ಮಾತ್ರ ಸೇಫ್ ಮಾಡ್ಕೊಂಡು ಬರ್ತಾರೆ. ಆ ಬೋಟ್ ಸೇಫ್ ಮಾಡುವಂತ ಒಂದು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸ್ಟಕ್ ಕೂಡ ಇಲ್ಲ. ಯಾಕಂದ್ರೆ ಬೋಟ್ 1.5 ಕೋಟಿದು ಬೋಟ್ ಸೇಫ್ ಮಾಡಲಿಕ್ಕೆ ಬೇಕಾಗ್ತದೆ ಸರ್ಕಾರ. ಅದಕ್ಕೆ ನಾನೊಂದು ಅಭಿಪ್ರಾಯ ಹೇಳ್ತೇನೆ, ನಮ್ಗೊಂದು ಸ್ಟಕ್ ಬೇಕು ದೊಡ್ಡ. ಆ ಸ್ಟಕ್ ಅಲ್ಲಿ ದೊಡ್ಡ ಸ್ಟೈನ್ ಇರಬೇಕು. ಈ ಸ್ಟಕ್ ಅಂದ್ರೆ ವರ್ಷ ಇಡೀ ನಮ್ಗೆ ಯಾವಾಗ ಸಮಸ್ಯೆ ಬಂತ ಆವಾಗ ಬರುವಾಗ ಆಗ್ಬೇಕು. ಅಂದ್ರೆ ನಾವು ಫೋನ್ ಮಾಡಿ ಹೇಳುವಾಗ ನಮ್ಮ ಬೋಟ್ ಏನಾದ್ರು ಡ್ಯಾಮೇಜ್ ಆಯ್ತು, ಬೋಟ್ ಬನ್ನಿ ಸೇಫ್ ಮಾಡಲಿಕ್ಕೆ ನಮ್ಮ ಬೋಟ್ ಅಲ್ಲಿ ಈಗ ಪರಿಸ್ಥಿತಿ ಏನಂದ್ರೆ ನಮ್ಮ ಬೋಟ್ ರಿಪೇರ್ ಇದೆ, ನಮ್ಮ ಬೋಟ್ ಸರಿ ಇಲ್ಲ, ಎಂಜಿನ್ ಸರಿ ಇಲ್ಲ, ಅಂತ ಪರಿಸ್ಥಿತಿ ಬರಬಾರ್ದು. ಸುದ್ದಿಗೋಷ್ಠಿಯಲ್ಲಿ ಮೀನುಗಾರರ ಮುಖಂಡರಾದ ನಿತಿನ್, ರಮನಾಥ್ ಗಾಂವ್ಕರ್ ಮತ್ತಿತರರು ಉಪಸ್ಥಿತರಿದ್ದರು.